ಕಾಡಾನೆಗಳ ಹಾವಳಿಗೆ ಕಡಬ ತಾಲೂಕಿನ ನೂಜಿಬಾಳ್ತಿಲ ಗ್ರಾಮದ ರೈತರು ಕಂಗಾಲಾಗಿದ್ದಾರೆ. ಕಳೆದ ಒಂದು ವಾರದಿಂದ ಇಲ್ಲೇ ಬೀಡು ಬಿಟ್ಟಿರುವ ಆನೆಗಳು ಅನ್ನದಾತರಿಗೆ ಕಣ್ಣೀರನ್ನ ತರಿಸುತ್ತಿದೆ. ಈ ಹಿಂದೆ ರಾತ್ರಿ ವೇಳೆಯಲ್ಲಿ ಕಾಡಿನಿಂದ ನಾಡಿಗೆ ಬರುತ್ತಿದ್ದ ಕಾಡಾನೆಗಳು ಇದೀಗ ದಿನದ 24 ಗಂಟೆಯೂ ಕಾಣಿಸಿಕೊಳ್ಳುತ್ತಿದ್ದು, ಇದರಿಂದ ಬಳ್ಳಕ್ಕ ಬೊಳ್ಳಾಜೆ ಪ್ರದೇಶದ ಸುಮಾರು 25ಕ್ಕೂ ಹೆಚ್ಚು ಕುಟುಂಬಗಳು ಮನೆಯಿಂದ ಹೊರಗೆ ಬರಲು ಸಾಧ್ಯವಾಗದೆ ಆತಂಕದಲ್ಲಿದ್ದಾರೆ. ಗ್ರಾಮದ ಸುತ್ತಮುತ್ತ ಠಿಕಾಣಿ ಹೂಡಿರುವ ಆನೆಗಳ ಹಿಂಡು ರೈತರ ಬೆಳೆಗಳನ್ನು ನಾಶಗೊಳಿಸುತ್ತಿದ್ದು, ಈ ಆನೆಗಳ ಉಪಟಳ ಹೆಚ್ಚಾಗುತ್ತಿದ್ದು, ಈ ಬಗ್ಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಇದರಿಂದಾಗಿ ಇಲ್ಲಿನ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ನಿವಾಸಿಗಳು ಆಗ್ರಹಿಸಿದ್ದಾರೆ. ಸುಮಾರು 100 ವರ್ಷದ ಹಿಂದೆ ಈ ಭಾಗದಲ್ಲಿ ವಾಸ್ತವ್ಯವಾಗಿದ್ದಂಥ ಈ ರೈತರು ಸುಖ ಸಂಪತ್ತಿನಿಂದ ಬದುಕುತ್ತಿದ್ದರು. ಆದರೆ ಪ್ರಸ್ತುತ ಈ ದಿಸೆಯಲ್ಲಿ ಆನೆಯ ಹಾವಳಿಯಿಂದಾಗಿ ಈ ಭಾಗದ ರೈತರಿಗೆ ಸಂಕಷ್ಟ ಎದುರಾಗಿದ್ದು, ಸುಮಾರು 10 ದಿವಸದಿಂದ ಈ ಭಾಗದಿಂದ ಪೇಟೆಯ ಸಂಪರ್ಕವನ್ನು ಕಡಿದುಕೊಂಡಂಥ ಪರಿಸ್ಥಿತಿಯ ಆ ಸಂಕಷ್ಟದಲ್ಲಿ ಈ ಭಾಗದ ರೈತರಿದ್ದಾರೆ. ಪ್ರಸ್ತುತ ಈ ದಿನ ನಾವು ಈ ವಿಚಾರವನ್ನು ಈ ಭಾಗದ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರಾದಂಥ ಶ್ರೀಯುತ ಪ್ರಭಾಕರ ಗೌಡ ಬಳಕ ಇವರಿಂದ ತಿಳಿದುಕೊಂಡು ಈ ಭಾಗದಲ್ಲಿ ಭೇಟಿ ಇತ್ತಾಗ, ಈ ಭಾಗದ ಅಸೌಖ್ಯದಲ್ಲಿರುವವರಿಗೆ ಔಷಧಿಯನ್ನು ತರಲು ಅಥವಾ ಪ್ರತಿನಿತ್ಯ ರೈತರು ಹಾಲನ್ನು ಡೈರಿಗೆ ಹಾಕಲು ಪ್ರತಿಯೊಂದು ರೇಷನ್ ವಿಭಾಗಕ್ಕೂ ಅವರಿಗೆ ಹೋಗಲು ಅಸಾಧ್ಯವಾಗಿದ್ದು ಸಂಕಷ್ಟದಲ್ಲಿದ್ದಾರೆ. ಒಟ್ಟು ಈ ಬಳಕ ಬೈಲಿನ ಪ್ರತಿಯೊಬ್ಬ ನಾಗರಿಕ ಬಂಧುಗಳು ರೈತರು ದಿಗ್ಬಂಧನದಲ್ಲಿ ಒಳಗಾಗಿದ್ದಾರೆ. ಈ ಬಗ್ಗೆ ಈಗಾಗಲೇ ಅರಣ್ಯ ಇಲಾಖೆಯ ಗಮನಕ್ಕೂ ತಂದಿದ್ದರೂ ಅರಣ್ಯ ಇಲಾಖೆ ಯಾವುದೇ ರೀತಿಯ ಇವರಿಗೆ ರಕ್ಷಣೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿಲ್ಲ. ಆನೆಗಳ ದಿಂಡು ಪ್ರತಿದಿನ ಇವರ ಕೃಷಿ ಭೂಮಿಗೆ ದಾಳಿಯನ್ನು ಇಡ್ತಿದ್ದು, ಇವರು ಬರುತ್ತಿರುವಂಥ ದಾರಿಗಳಲ್ಲಿ ಇವರಿಗೆ ಹೊಂಚು ಹಾಕಿ ದಾಳಿಯನ್ನು ಮಾಡುತ್ತಿದ್ದು, ಇತ್ತೀಚೆಗೆ ಒಬ್ಬರು ಮಾತೆಗೆ ಅಮ್ಮನವರಿಗೆ ಅವರ ದಿನನಿತ್ಯದ ಚಟುವಟಿಕೆ ಅಂತ ಹೊರಗೆ ಬಂದ ಸಂದರ್ಭದಲ್ಲಿ ಅವರನ್ನು ಅಟ್ಟಿಸಿಕೊಂಡು ಓಡಾಡಿಸಿದ್ದು, ಅವರು ಜೀವನ್ಮರಣನ ಹೋರಾಟದಲ್ಲಿ ಬದುಕಿ ಉಳಿದಿದ್ದೇ ದೇವರ ಒಂದು ಪವಾಡ ಅಂತ ಹೇಳ್ಬೋದು. ಈ ಕಷ್ಟದಲ್ಲಿರುವ ಈ ರೈತರನ್ನು ರಕ್ಷಣೆ ಮಾಡುವಂಥ ಹೊಣೆ ಸರ್ಕಾರದ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದು, ಅರಣ್ಯ ಇಲಾಖೆ ಸೂಕ್ತ ಕ್ರಮವನ್ನು ಕೈಗೊಂಡು ಈ ಆನೆಯ ದಿಂಡನ್ನು ಈ ಬಳಕ ಬೈಲಿನ ಭಾಗದಿಂದ ಸ್ಥಳಾಂತರಗೊಳಿಸಲು ಮುಂದಾಗದಿದ್ದಲ್ಲಿ ಮುಂದಿನ ದಿನದಲ್ಲಿ ರೈತರ ಆ ಒಂದು ಪಡೆಯನ್ನು ಸೇರಿಸಿಕೊಂಡು ಮುಂದಿನ ದಿನದಲ್ಲಿ ಅರಣ್ಯ ಇಲಾಖೆಯ ಕಚೇರಿಯ ಮುಂಭಾಗದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡುತ್ತಾ ಇದಕ್ಕೆ ಸರಿಯಾದ ಒಂದು ನ್ಯಾಯವನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಈ ಭಾಗದ ರೈತರೊಂದಿಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಡಬ ಪ್ರಖಂಡದ ವತಿಯಿಂದ ಇದರ ನೇತೃತ್ವದಲ್ಲಿ ರೈತರಿಗೆ ರಕ್ಷಣೆಯನ್ನು ನೀಡುವಲ್ಲಿ ನಾವು ಅವರಿಗೆ ಬೆಂಬಲವಾಗಿ ನಿಂತು ಅರಣ್ಯ ಇಲಾಖೆ ಸೂಕ್ತ ಕ್ರಮವನ್ನು ತಕ್ಷಣ ಕೈಗೊಳ್ಳದಿದ್ದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿ ಸೂಕ್ತ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡುತ್ತೇವೆ ಎಂದು ಈ ಮೂಲಕ ಇಲಾಖೆಯ ಗಮನಕ್ಕೆ ತರುತ್ತಿದ್ದೇವೆ. ಕಡಬ ತಾಲೂಕಿನ ನೂಜಿಬಾಳ್ತಿಲ ಗ್ರಾಮದ ಈ ಬಳ್ಳಕ್ಕ ಎಂಬಂತಹ ಗ್ರಾಮದ ಗ್ರಾಮಸ್ಥರು ಇಲ್ಲಿನ ವಿಶ್ವ ಹಿಂದೂ ಪರಿಷತ್ನ ಗ್ರಾಮ ಸಮಿತಿಯವರು ನಮಗೆ ಒಂದು ಮನವಿಯನ್ನು ಮಾಡಿರುತ್ತಾರೆ. ಏನೆಂದರೆ ಸುಮಾರು ಒಂದು 10-15 ದಿವಸಗಳಿಂದ ಇಲ್ಲಿ ಕಾಡಾನೆಗಳ ಉಪದ್ರ ಕಂಡವಟ ಜಾಸ್ತಿ ಆಗಿರುತ್ತದೆ. ಆದ್ದರಿಂದ ಇಲ್ಲಿನ ಗ್ರಾಮಸ್ಥರಿಗೆ ದಿನನಿತ್ಯಕ್ಕಾಗಿ ಕಲ್ಲುಗುಡ್ಡ ಅಥವಾ ಕಡಬ ಪೇಟೆಗೆ ಹೋಗಬೇಕಾಗಿರುತ್ತದೆ. ಆದ ಕಾರಣ ಅವರಿಗೆ ಸಮಸ್ಯೆ ಆಗಿರುತ್ತದೆ. ಮೊದಲು ರಾತ್ರಿಯಲ್ಲಿ ಆನೆಗಳ ಸಮಸ್ಯೆ ಇತ್ತು. ಈಗ ಹಗಲಿಡೀ ಆನೆಗಳು ಮಾರ್ಗದಲ್ಲಿ ಇದ್ದುಕೊಂಡು ಜನಗಳಿಗೆ ಸಮಸ್ಯೆಯನ್ನು ಮಾಡಿಕೊಂಡಿರುತ್ತದೆ. ಈ ಸಮಸ್ಯೆಗೆ ಬಗೆಹರಿಸಬೇಕಾದರೆ ನಮ್ಮ ಶಾಸಕರಾದ ಶ್ರೀಯುತ ಅಂಗರ್ ಅವರಿಗೆ ಮನವಿಯನ್ನು ಮಾಡಿರುತ್ತೇವೆ, ಅರಣ್ಯ ಇಲಾಖೆಗೂ ಮನವಿಯನ್ನು ಮಾಡಿರುತ್ತೇವೆ. ಆದರೆ ಯಾವುದೇ ಸ್ಪಂದನೆ ಇಷ್ಟರ ತನಕ ಸಿಗಲಿಲ್ಲ.
ಈ ಒಂದು ಇವರ ಒಂದು ಸ್ಪಂದನೆ ನಮಗೆ ಸಿಗದಿದ್ದರೆ ಕೂಡಲೇ